ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳ್ಳಿಪ್ಪಾಡಿ ಅವರ ಶಾಸಕರ ಕಚೇರಿ ಉದ್ಘಾಟನೆ ಬಿಸಿ ರೋಡಿನಲ್ಲಿ ಇಂದು ನಡೆಯಿತು. ಈ ಸಂದರ್ಭ ಹಿರಿಯ ಆರ್ಎಸ್ಎಸ್ ಮುಖಂಡ ಹಾಗೂ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಕಚೇರಿಯನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ರಾಜೇಶ್ ನಾಯ್ಕ ಅವರನ್ನ ಜನರು ಇಷ್ಟಪಟ್ಟ ಹಿನ್ನೆಲೆಯಲ್ಲಿ ಅವರು ಮತ್ತೊಮ್ಮೆ ಶಾಸಕರಾಗಿದ್ದಾರೆ. ಜನ ಅಪೇಕ್ಷೆ ಪಡುವವರೇ ನಾಯಕರಾಗಬೇಕು ಎಂದು ಹೇಳಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ ಉಳ್ಳಿಪ್ಪಾಡಿ, ತಾನು ಕಳೆದ 10 ವರ್ಷಗಳಿಂದ ಜನರೊಂದಿಗಿದ್ದು ಕೆಲಸ ಮಾಡಿದ್ದೇನೆ. ಕಳೆದ ಬಾರಿ ಶಾಸಕನಾಗಿದ್ದೆ, ಈಗ 2ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದು ಹಿರಿಯರ ಮಾರ್ಗದರ್ಶನ ಹಾಗೂ ಜನತೆಯ ಆಶೀರ್ವಾದ ಮೂಲಕ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭ ಬಿಜೆಪಿ ಕ್ಷೇತ್ರಾಧ್ಯಕ್ಷ ದೇವಪ್ಪ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಅವರನ್ನು ನಾಯಕನಾಗಿ ಆಯ್ಕೆ ಮಾಡಿದರು. ಅದಾಗಿ ಒಂದು 2-3 ದಿವಸದ ನಂತರ ಸ್ವಾಭಾವಿಕವಾಗಿ ಆ ವ್ಯಕ್ತಿಯೇ ಪ್ರಧಾನಮಂತ್ರಿ ಆಗ್ತಾರೆ. ಯಾವಾಗ ಈ ಆಯ್ಕೆ ಆಯಿತು, ಅದಾದ ತಕ್ಷಣ ಇಂಗ್ಲೆಂಡಿನ ಒಂದು ಪ್ರಸಿದ್ಧ ಪತ್ರಿಕೆ ಲಂಡನ್ ಟೈಮ್ಸ್ ಅದು ತನ್ನ ಸಂಪಾದಕೀಯದಲ್ಲಿ ಒಂದು ಉಲ್ಲೇಖವನ್ನು ಮಾಡಿತು. ದೀರ್ಘವಾದಂಥ ಸಂಪಾದಕೀಯ ಅದು. ನಾನು ಅದರ ಜಿಸ್ಟ್ ಮಾತ್ರ ಹೇಳ್ತಾ ಇದ್ದೇನೆ. ಅದರಲ್ಲಿ ಅವರು ಹೇಳಿರುವಂಥದ್ದು 1947ರಲ್ಲಿ ಭಾರತಕ್ಕೆ ನಾವು ಸ್ವಾತಂತ್ರ್ಯ ಕೊಡ್ತೀವಿ. ಆದರೆ ಭಾರತ ಹೇಗೆ ನಡಿಬೇಕು, ಕೈಗಾರಿಕೆ ಹೇಗಿರಬೇಕು, ಶಿಕ್ಷಣ ಹೇಗಿರಬೇಕು, ಕೃಷಿದ ವ್ಯವಸ್ಥೆಗಳು ಹೇಗಿರಬೇಕು, ಪಂಚವಾರ್ಷಿಕ ಯೋಜನೆಗಳು ಏನೇನಿರಬೇಕು, ಇದೆಲ್ಲವನ್ನು ಕೂಡ ನಾವು ನಿಭಾಯಿಸ್ತಾ ಇದ್ದೀವಿ. ಯಾವ ರಿಮೋಟ್ ಕಂಟ್ರೋಲ್ ಇದೆ, ಆ ರಿಮೋಟ್ ಕಂಟ್ರೋಲಿಂದ ಇಂಗ್ಲೆಂಡ್ ನಾವು ನಿಭಾಯಿಸ್ತಾ ಇದ್ದು. ಆದರೆ ಮೊದಲನೇ ಬಾರಿಗೆ ನಾವು ಭಾರತವನ್ನು ಬಿಟ್ಟು ವಾಪಸ್ ಬರ್ತಾ ಇದ್ದೇವೆ. ಯಾಕೆಂದರೆ ಭಾರತವನ್ನು ಪ್ರೀತಿಸುವ, ಭಾರತದ್ದೇ ಚಿಂತನೆಯನ್ನು ಇಟ್ಟುಕೊಂಡಿರುವಂಥ, ಭಾರತದ ಮಣ್ಣಿನ ಸತ್ವವನ್ನು ಬೆಳಗಿಸುವಂಥ ಒಂದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅದು ಅಧಿಕಾರಕ್ಕೆ ಬಂದಿದೆ. ಒಬ್ಬ ತಪಸ್ವಿ ಸಮರ್ಪಣಾ ಮನೋಭಾವದ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾನೆ. ಅದಕ್ಕೋಸ್ಕರ ನಮಗೆ ಅಲ್ಲಿ ಜಾಗ ಇಲ್ಲ ಅಂತ ಇದು ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡ್ತಾ ಇರುವಂಥದ್ದು. ವಿದೇಶದ ಅವಲಂಬನೆಯನ್ನು ಬಿಟ್ಟು ಪ್ರಾರಂಭ ಆಯಿತು. ಅದರ ರಾಶಿಯಿಂದ ಅದರ ಎಲ್ಲ ಕಣಗಳು ಬಂದು ಅದನ್ನು ತುಂಬಿಸ್ತದೆ. ಅಂದರೆ